ಕಾರ್ಕಳದ ಉಮಿಕಲ್ನಲ್ಲಿರುವ ಪರಶುರಾಮ ಪ್ರತಿಮೆಯ ರಿಯಾಲಿಟಿ ಚೆಕ್ಗೆ ಆಗ್ರಹಿಸಿ ಕಳೆದ 8 ದಿನಗಳಿಂದ ದಿವ್ಯಾ ನಾಯಕ್ ನೇತೃತ್ವದಲ್ಲಿ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹ ಆರೋಗ್ಯ ಏರುಪೇರದ ಹಿನ್ನೆಲೆ ಹಿಂತೆಗೆದುಕೊಳ್ಳಲಾಗಿದೆ. ಬೈಲೂರು ಪರಶುರಾಮ ಮೂರ್ತಿಯ ಗುಣಮಟ್ಟ ಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಿ ಕಳೆದ 8 ದಿನಗಳಿಂದ ದಿವ್ಯಾ ನಾಯಕ್ ನೇತೃತ್ವದ ತಂಡ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿತ್ತು. ಇಂದು ದಿವ್ಯಾ ನಾಯಕ್ ಅವರ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದಾರೆ. ದಿವ್ಯಾ ನಾಯಕ್ ಮತ್ತು ವಿವೇಕ್ ಶೆಟ್ಟಿ ಉಪವಾಸದಲ್ಲಿದ್ದು ಪರಶುರಾಮ ಮೂರ್ತಿಯ ಗುಣಮಟ್ಟ ಪರಿಶೀಲನೆ ಯಾವತ್ತು ನಡೆಸುತ್ತಾರೆ ಎಂದು ಜಿಲ್ಲಾಧಿಕಾರಿ ಅವರು ದಿನಾಂಕ ತಿಳಿಸುವವರೆಗೂ ಉಪವಾಸವನ್ನು ಕೈಬಿಡುವುದಿಲ್ಲ ಎಂದಿದ್ದರು. ಆದರೆ ಇಂದು ದಿವ್ಯಾ ನಾಯಕ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಈ ಹಿನ್ನೆಲೆ ವೈದ್ಯಕೀಯ ಪರಿಶೀಲನೆ ನಡೆಸಿ ವರದಿಯನ್ನು ತಹಶೀಲ್ದಾರ್ಗೆ ನೀಡಲಾಗಿತ್ತು. ಈ ಕುರಿತು ತಹಶೀಲ್ದಾರರು ಜಿಲ್ಲಾಧಿಕಾರಿಯವರಿಗೆ ಮಾಹಿತಿ ನೀಡಿದ್ದು, ನಂತರ ಪ್ರತಿಭಟನಾಕಾರರ ಮನವಿಯಂತೆ ಜಿಲ್ಲಾಧಿಕಾರಿಯವರಿಗೆ ಫೋನ್ ಕರೆ ಮಾಡಿಕೊಡಲಾಯಿತು. ಫೋನ್ ಕರೆಯಲ್ಲಿ ಮಾತನಾಡಿದ ಡಿಸಿ ಪ್ರತಿಭಟನಾಕಾರರಲ್ಲಿ ಉಪವಾಸ ಬಿಡುವಂತೆ ಮನವಿ ಮಾಡಿದರು. ಆರೋಗ್ಯದ ದೃಷ್ಟಿಯಲ್ಲಿ ತಂಡ ಇಂದು ಎಳನೀರು ಸೇವಿಸುವ ಮೂಲಕ ಉಪವಾಸವನ್ನು ಹಿಂತೆಗೆದುಕೊಂಡಿತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿ ಸಹಿತ ಸರ್ಕಾರದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ನಿಷ್ಪ್ರಯೋಜಕವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಬಂದು ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಆಂಬುಲೆನ್ಸ್ 108 ಇಂದ ಬಂದಿದ್ರು, ಚೆಕ್ ಮಾಡ್ಲಿಕ್ಕೆ ದಿವ್ಯಾ ಅವರು ಚೆಕ್ ಮಾಡಿದ್ರು, ಅಲ್ಲಿ 62 ಅಂತ ಇತ್ತು ಅವ್ರದ್ದು ಏನು ಶುಗರ್ ಲೆವೆಲ್. ಸೊ ಇವತ್ತು ಚೆಕ್ ಮಾಡುವಾಗ ಅದು 82 ಇದೆ. ಸೊ ನಮ್ಗೆಲ್ಲೋ ಫ್ಲಕ್ಚುಯೇಷನ್ ತುಂಬಾ ಜಾಸ್ತಿ ಇತ್ತು, ಮತ್ತೆ ಅವರಿಗೆ ಹೆಲ್ತ್ ಇಶ್ಯೂಸ್ ಕನ್ಸ್ಟ್ರೈನ್ಸ್ ಇತ್ತು. ಅದಕ್ಕಾಗಿ ನಾವು ಏನಂತ ಹೇಳಿದ್ರೆ, ನಮ್ಗೆ ಪ್ರೆಷರ್ ಆಗ್ತಿದ್ದಾರೆ, ನಿಮ್ಮ ಮೇಲೆ ಸಪೋಸ್ ನೀವು ಉಪವಾಸ ಸತ್ಯಾಗ್ರಹ ರಿಟರ್ನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ FIR ಬರುತ್ತೆ ಅಂತ ಹೇಳೋದು ಹೇಳಿದ್ದಾರೆ. ಅದು ಬಿಟ್ರೆ 2 ದಿವಸ ಆಂಬುಲೆನ್ಸ್ ಅವ್ರು ಬಂದೇ ಇಲ್ಲ, ನಮ್ಮನ್ನು ಟೆಸ್ಟ್ ಮಾಡಿಲ್ಲ. ಆವಾಗ ಯಾರಿಗೂ ಕನ್ಸರ್ನ್ ಇರಲಿಲ್ಲ. ಈಗ ಬಂದು ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಪ್ರೆಷರ್ ಬೀಳುವಾಗ ಎಲ್ಲ ಏನ್ ಮಾತಾಡಬೇಕು, FIR ಬಗ್ಗೆನೂ ಬರುತ್ತೆ, ಇಲ್ಲಾಂದ್ರೆ ನೀವು ಉಪವಾಸ ಸತ್ಯಾಗ್ರಹ ಕೈಗೊಳ್ಳೋದು ಸ್ಟಾಪ್ ಮಾಡಿ ಇಲ್ಲಿಗೆ ಅಂತ ಹೇಳಕ್ಕೂ ಬರುತ್ತೆ. ಆದ್ರೆ ನಮ್ಮ ಮಾನ್ಯ DC ಅವರಿಗೆ ಬಂದು ಇಲ್ಲಿ ನಾವು ಒಂದು ಜನರಲ್ ಪಬ್ಲಿಕ್, ನಮ್ಮ ಹೆಲ್ತ್ ಬಗ್ಗೆ ಅವರಿಗೆ ಕನ್ಸರ್ನ್ ಇಲ್ಲ. ಈಗ ಫೋನಲ್ಲಿ ಮಾತಾಡುವಾಗ್ಲೂ ಉಡಪೆ ಮಾತಾಡಿದ್ರು ಅಂದ್ರೆ ಅವ್ರು ಹೇಳಿದ್ರು, ಅವ್ರು ಹೇಳುವ ರೀತಿ ಏನಿದೆ ಅಂತ ಹೇಳಿದ್ರೆ ಅದು ನನ್ನ ಅಂಡರ್ ಬರಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಅಂತ. ಆದ್ರೆ ನಿರ್ಮಿತಿ ಕೇಂದ್ರದವರು ಏನ್ ಕರಪ್ಷನ್ ಮಾಡ್ತಿದ್ದಾರೆ, ನಿರ್ಮಿತ ಕೇಂದ್ರದವರು ಏನು ಪರಶುರಾಮನಿಗೆ ಮೋಸ ಮಾಡಿದ್ದಾರೆ, ಅದರಿಂದಾಗಿ ಆ ನಿರ್ಮಿತ ಕೇಂದ್ರದವರು ಯಾವ ಪ್ರಾಜೆಕ್ಟ್ ಇದ್ರು ಫಸ್ಟ್ ಅದನ್ನ ಸ್ಟಾಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕರಪ್ಷನ್ ಮಾಡಿದ್ರೆ ಎಲ್ಲ ಕಡೆ ಕರಪ್ಷನ್ ಮಾಡಿರ್ತಾರೆ. ಸೊ ಅದರಿಂದ ನಾನು ಏನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿರೋದಂದ್ರೆ, ಸರ್ಕಾರಕ್ಕೆ ಇರ್ಬೋದು, ಇಲ್ಲಾಂದ್ರೆ ಮಾನ್ಯ DC ಅವರಿಗಿರ್ಬೋದು, ಫಸ್ಟ್ ಆಫ್ ಆಲ್ ಆ ನಿರ್ಮಿತಿ ಕೇಂದ್ರದಲ್ಲಿ ಯಾವ್ದೆಲ್ಲ ಪ್ರಾಜೆಕ್ಟ್ ಆಗ್ತಿದೆ ಅದನ್ನ ಫಸ್ಟ್ ಚೆಕ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಕರಪ್ಷನ್ ಮಾಡ್ಕೊಂಡು ಏನೋ ಮಾಡಲ್ಲ, ಮಾಡಿದ್ರೆ ಬೇರೆ ಕಡೆನೂ ಇರುತ್ತೆ. ಇಲ್ಲಿ ಮೂರ್ತಿ ಫೇಕ್ ಮಾಡಿದ್ರೆ ಇನ್ನೊಂದ್ ಕಡೆ ಏನ್ ಫೇಕ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ನಾರ್ಮಲ್ ಆಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಪ್ರಾಜೆಕ್ಟ್ ಇರ್ಬೋದು, ಏನಿದ್ರು ವರ್ಕ್ ಇನ್ ಪ್ರೋಗ್ರೆಸ್ ಬೇರೆ ಎಲ್ಲ ಮಾಡ್ತಾರಲ್ವ, ಅದನ್ನು ಮಾಡಿ. ಆವಾಗ ನಿಮ್ಗೆ ಸತ್ಯ ಏನಿದೆ ಅದು ಬಯಲಿಗೆ ಬರುತ್ತೆ. ಅದು ಬಿಟ್ಟು ನಿರ್ಮಿತಿ ಕೇಂದ್ರಕ್ಕೆ ಮಾತ್ರ ನೀವು ಬಿಟ್ಟು ಕೊಟ್ಟು ಅದು ಥರ್ಡ್ ಪಾರ್ಟಿ ಅವ್ರು ಮಾಡ್ತಾರೆ ಅವ್ರ ಕೆಲಸ ಅಂತ ಹೇಳಿದ್ರೆ, ಇಂಥ ಕರಪ್ಷನ್ ಇನ್ನೂ 100 ಪರಶುರಾಮ ಇಲ್ಲಾಂದ್ರೆ ಬೇರೆ ಮೂರ್ತಿ ನಮ್ಮ ಹಿಂದೂ ಭಾವನೆಗೆ ಧಕ್ಕೆ ಕರುವಂತ ಕೆಲಸ ತುಂಬಾ ಮಾಡ್ತಾರೆ ಅವರು.